ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಯೊಂದಿಗೆ ಪ್ರಾರ್ಥನೆ ಈ ಸುವಾರ್ತೆಯ ಒಂದು ಪಯಣಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಈ ತನಕ ನಾವು 78 ಕೀರ್ತನೆಗಳೊಂದಿಗೆ ಪಯಣಿಸಿದೆವು, ಪ್ರಾರ್ಥಿಸಿದೆವು. ಇವತ್ತು 79ನೆಯ ಕೀರ್ತನೆಯಿಂದ ನಾವು ಆಲಿಸಲು ಹೋಗಲಿದ್ದೀವಿ. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಈ ಹೊಸ ವರುಷದಲ್ಲಿ ಹೊಸ ಹರುಷವನ್ನು ನಮಗೆ ಕರುಣಿಸು. ಆ ಹರುಷವನ್ನು ದೇವರ ವಾಕ್ಯದಲ್ಲಿ ನಾವು ಪಡೆಯುತ್ತೇವೆ. ದೇವರ ವಾಕ್ಯವನ್ನು ಧ್ಯಾನಿಸುವಾಗ, ವಿಶೇಷವಾಗಿ ಕೀರ್ತನೆಗಳೊಂದಿಗೆ ಪ್ರಾರ್ಥಿಸುವಾಗ ಅದ್ಭುತಗಳ ಸುರಿಮಳೆಯಾಗಲಿ. ಎಲ್ಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿ ಕಾಪಾಡಿರಿ ಪ್ರಭು ಯೇಸುವೆ. ಸ್ವರ್ಗೀಯ ಜ್ಞಾನದಿಂದ, ಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಕೀರ್ತನೆ 79. ಹೊಕ್ಕಿದರು ದೇವ ಮ್ಲೇಚ್ಛರು ನಿನ್ನ ಸ್ವಂತ ನಾಡನು, ಹೊಲೆ ಮಾಡಿಹರು ನಿನ್ನ ಪವಿತ್ರ ದೇವಾಲಯವನು. ಹಾಡು ದಿಬ್ಬವನ್ನಾಗಿಸಿಹರು ಜೆರುಸಲೇಂ ನಗರವನು, ಅರ್ಪಿಸಿದರು ನಿನ್ನ ದಾಸರ ಶವಗಳನ್ನು ಗಗನ ಪಕ್ಷಿಗಳಿಗೆ. ಹಾಕಿದರು ನಿನ್ನ ಭಕ್ತರ ಮಾಂಸವನ್ನು ಕಾಡು ಮೃಗಗಳಿಗೆ. ನೀರಂತೆ ಚೆಲ್ಲಿಹರ ನೆತ್ತರನು ಜೆರುಸಲೇಂ ಸುತ್ತಲು, ನಮ್ಮವರ ಶವಗಳನ್ನು ಹೂಳಲು ಯಾರೂ ಇಲ್ಲದಿರಲು. ನಿಂದಾಸ್ಪದರಾದೆವು ನೆರೆಹೊರೆಯ ಜನಾಂಗಗಳಿಗೆ, ಗುರಿಯಾದೆವು ಸುತ್ತಣವರ ಹಾಸ್ಯ ಪುಚ್ಚೋದ್ಯಗಳಿಗೆ. ನಿನ್ನ ಕೋಪತಾಪ ಹೇ ಪ್ರಭು ಇನ್ನೆಷ್ಟರವರೆಗೆ? ಉರಿಯುತ್ತಿರಬೇಕೇ ಸದಾ ನಿನ್ನ ರೋಷಾಗ್ನಿಯ ಧಗೆ. ಸುರಿ ರೌದ್ರವನು ನಿನ್ನ ನರಿಯದ ಮ್ಲೇಚ್ಛರ ಮೇಲೆ, ನಿನ್ನ ಶ್ರೀನಾಮವನ್ನು ಉಚ್ಚರಿಸದ ರಾಜ್ಯಗಳ ಮೇಲೆ. ನುಂಗಿಬಿಟ್ಟರ ಜನರು ಯಾಕೋಬ ವಂಶದವರನು, ಹಾಳು ಮಾಡಿಬಿಟ್ಟರವರ ನಿವಾಸ ಸ್ಥಳಗಳನ್ನು. ಹೊರಿಸಬೇಡ ಪೂರ್ವಿಕರ ತಪ್ಪುಗಳನ್ನು ನಮ್ಮ ಮೇಲೆ, ಉರಿ ಸಂಕಟದಲ್ಲಿರುವೆವು ತೋರೆಮಗೆ ಕರುಣೆಯ ನೀಗಲೇ. ದೇವಾ ಮುಕ್ತಿದಾತ ನೆರವಾಗು ನಿನ್ನ ನಾಮ ಮಹಿಮೆಯ ನಿಮಿತ್ತ, ಪಾಪಗಳನ್ನು ಅಳಿಸಿ ನಮ್ಮನ್ನುದ್ಧರಿಸು ನಿನ್ನ ನಾಮದ ಪ್ರಯುಕ್ತ. ಅವರ ದೇವರಲ್ಲಿ ಎಂದು ಮ್ಲೇಚ್ಛರು ಆಡಿಕೊಳ್ಳುವುದೇಕೆ? ಆಗಲಿ ಪ್ರತಿಕಾರ ನಿನ್ನ ಸೇವಕರ ರಕ್ತ ಸುರಿಸಿದವರಿಗೆ, ಆಗರ್ಥವಾಗುವುದವರಿಗೆ ಕಾಣಲಿ ಅದು ನಮ್ಮ ಕಣ್ಗಳಿಗೆ. ಸೆರೆ ಹೋಗಿರುವವರ ನರಳಾಟಕ್ಕೆ ಕಿವಿಗೊಡು ನೀನು, ನಿನ್ನ ಶಕ್ತಿ ಕಾದಿಡಲಿ ಸಾವಿಗೀಡಾಗಿರುವ ಅವರನ್ನು. ಪ್ರಭು ನಿನ್ನನ್ನು ನಿಂದಿಸಿದ ಅನ್ಯ ಜನರ ಮೇಲೆ ಎರಗಲಿ ಏಳ್ಮಡಿ ದಂಡನೆ ಅವರೆದೆಯ ಮೇಲೆ. ಆಗ ಸಲ್ಲಿಸುವೆವು ಸದಾಕಾಲ ಕೃತಜ್ಞತೆಯನ್ನು ನಿನಗೆ, ಸ್ಮರಿಸುವೆವು ನಿನ್ನ ಮಹಿಮೆಯನ್ನು ತಲತಲಾಂತರದವರೆಗೆ. ಹೇ ದೇವ, ನಾವು ನಿನ್ನ ಪ್ರಜೆ, ನೀ ಪಾಲಿಸುವ ಮಂದೆ. ಆತ್ಮೀಯರೇ, ಈ ಕೀರ್ತನೆ 79 ವಾಕ್ಯಗಳು. ಇಲ್ಲಿ 1ರಿಂದ 13 ವಾಕ್ಯಗಳಿವೆ. ನಾಡಿನ ಬಿಡುಗಡೆಗಾಗಿ ಮಾಡುವ ಪ್ರಾರ್ಥನೆ. ನಾವು ಕೂಡ, ನಮ್ಮಲ್ಲೂ ಕೂಡ ಇಂಥ ಅನುಭವಗಳು ಇವತ್ತಾಗ್ತಾ ಇವೆ. ನಮಗೆ ಮತಾಂಧತೆಯಿಂದ ಬಿಡುಗಡೆ ಬೇಕು, ಕಷ್ಟದಿಂದ ಬಿಡುಗಡೆ ಬೇಕು, ರೋಗದಿಂದ ಬಿಡುಗಡೆ ಬೇಕು, ಇಂಥ ಪಿಡುಗುಗಳಿಂದ ಬಿಡುಗಡೆ ಬೇಕು. ಬಿಡುಗಡೆ ಬೇಕಾದಾಗ ನಾವು ಯಾರಲ್ಲಿ ಮೊರೆ ಇಡಲು ಸಾಧ್ಯ? ದೇವರಲ್ಲಿ. ಮನುಷ್ಯರಲ್ಲಿ ಮೊರೆ ಇಡಲು ಸಾಧ್ಯವಿಲ್ಲ. ದೇವರು ನಮಗೆ ಕರುಣೆ ತೋರಿಸಿಯೇ ತೋರುತ್ತಾರೆ ಎಂಬ ದೃಢ ನಂಬಿಕೆ ನಮ್ಮದಾಗಿರಬೇಕು. ಪಯಣಿಸೋಣ ಈ ಕೀರ್ತನೆಯೊಳಗೆ. ಹೊಕ್ಕಿದರು ದೇವ ಮ್ಲೇಚ್ಛರು ನಿನ್ನ ಸ್ವಂತ ನಾಡನು. ಮ್ಲೇಚ್ಛರು ಅಂದರೆ ಹೊಲೆ ಮಾಡುವವರು ಅಥವಾ ಅನ್ಯಾಯ ಮಾಡುವವರು, ಅಕ್ರಮ ಮಾಡುವವರು, ಮತಾಂಧರು. ಹೊಲೆ ಮಾಡಿಹರು ನಿನ್ನ ಪವಿತ್ರ ದೇವಾಲಯವನ್ನು. ದೇವಾಲಯದ ಒಳಗಡೆ ಪ್ರವೇಶಿಸಿ ಅಕ್ರಮಗಳನ್ನು ಮಾಡುವುದು, ಅನ್ಯಾಯವನ್ನು ಮಾಡುವುದು ಯಾರಿಗೂ ಇದರ ಅಧಿಕಾರವಿಲ್ಲ. ಹಾಳು ದಿಬ್ಬವನ್ನಾಗಿಸಿಹರು ಜೆರುಸಲೇಂ ನಗರವನು. ಅಂತ ಪವಿತ್ರ ನಗರವನ್ನೇ ಹಾಡುಗೆಡವಿಹರು. ಅರ್ಪಿಸಿದರು ನಿನ್ನ ದಾಸರ ಶವಗಳನ್ನು ಗಗನ ಪಕ್ಷಿಗಳಿಗೆ. ಅಂದರೆ ಅವರು ಕೊಲೆ ಮಾಡಲು, ನಾಶ ಮಾಡಲು ಹಿಂಜರಿಯಲಿಲ್ಲ. ಹಾಕಿದರು ನಿನ್ನ ಭಕ್ತರ ಮಾಂಸವನ್ನು ಕಾಡು ಮೃಗಗಳಿಗೆ. ನಮಗೆ ಗೊತ್ತು, ಇತಿಹಾಸದಲ್ಲಿ ದೇವರನ್ನು ನಂಬುವವರಿಗೆ, ಯೇಸುವನ್ನು ನಂಬುವವರಿಗೆ ಆದ ಕಷ್ಟ, ಸಂಕಟ, ವೇದನೆಗಳೆಲ್ಲವೂ ನಮಗೆ ತಿಳಿದಿದೆ.
ಕಾಡು ಮೃಗಗಳಿಗೆ ಭಕ್ತರ ಮಾಂಸವನ್ನು ಹಾಕಿದರು. ನೀರಂತೆ ಚೆಲ್ಲಿಹರ ನೆತ್ತರನು ಜೆರುಸಲೇಮ್ ಸುತ್ತಲು ನಮ್ಮವರ ಶವಗಳನ್ನು ಹೂಳಲು ಯಾರೂ ಇಲ್ಲದಿರಲು. ನೋಡಿ ಆತ್ಮೀಯರೇ, ಏಕೆಂದರೆ ಈ ಧರ್ಮಶಾಸ್ತ್ರ ಬರೆದಿರುವಾಗ ಯಹೂದ್ಯರು, ಇಸ್ರಾಯೇಲರು ಅವರಿಗಾದ ಅನುಭವ, ಈ ಅನುಭವ ಆಗ ಮಾತ್ರವಲ್ಲ, ಇವಾಗಲೂ ನನಗೂ ನಿಮಗೂ ನಾವು ವಾಸಿಸುವ ನಾಡಿನಲ್ಲಿ ನಮಗಾಗುವ ಅನುಭವಗಳು ಕೂಡ ಇವಾಗಿವೆ. ನಿಂದಾಸ್ಪದರಾದೆವು ನೆರೆಹೊರೆಯ ಜನಾಂಗಗಳಿಗೆ. ಜನರು ನಿಂದೆ ಆಸ್ಪದ ಮಾಡ್ತಾರೆ. ಗುರಿಯಾದೆವು ಸುತ್ತಣವರ ಹಾಸ್ಯ ಕುಚೋದ್ಯಗಳಿಗೆ. ಇವರಿಗೆ ಏನು ಮಾಡಲು ಸಾಧ್ಯವಿಲ್ಲ, ಹಾಸ್ಯ ಕುಚೋದ್ಯಗಳಿಗೆ ಬಲಿಯಾಗುತ್ತಾರೆ. ನಿನ್ನ ಕೋಪತಾಪ ಹೇ ಪ್ರಭು ಇನ್ನೆಷ್ಟರವರೆಗೆ, ನಿನ್ನ ಕೋಪತಾಪ ಇನ್ನೆಷ್ಟರವರೆಗೆ? ಏಕೆ ನಮ್ಮನ್ನು ಸದಾಕಾಲ ಕೈ ಬಿಡಬೇಕೆಂದಿದ್ದೀಯಾ? ಉರಿಯುತ್ತಿರಬೇಕೆ ಸದಾ ನಿನ್ನ ರೋಷಾಗ್ನಿಯ ಧಗೆ? ಇರಬಹುದು, ನಮ್ಮಲ್ಲಿ ಕೊರತೆ ಇರಬಹುದು, ನಾವು ಪಾಪಿಗಳಾಗಿರಬಹುದು, ದೇವರಿಂದ ದೂರ ಹೋಗಿದ್ದಿರಬಹುದು, ಅಥವಾ ನಾವು ದೇವರನ್ನು ಕಡೆಗಣಿಸಿದ್ದಿರಬಹುದು. ಇವತ್ತು ಅಂತ ಅನುಭವಗಳು ಆಗುವಾಗ ನಮಗೆ ನೆನಪಿಗೆ ಬರುತ್ತೆ. ಸುರಿ ರೌದ್ರವನ್ನು ನಿನ್ನ ನರಿಯದ ಮ್ಲೇಚ್ಛರ ಮೇಲೆ, ನಿನ್ನ ಶ್ರೀನಾಮವನ್ನು ಉಚ್ಚರಿಸದ ರಾಜ್ಯಗಳ ಮೇಲೆ. ನುಂಗಿಬಿಟ್ಟರ ಜನರು ಯಾಕೋಬ ವಂಶದವರನ್ನು, ಹಾಳು ಮಾಡಿ ಬಿಟ್ಟರವರ ನಿವಾಸ ಸ್ಥಳಗಳನ್ನು. ಅವರ ನಿವಾಸ ಸ್ಥಳಗಳನ್ನು ಹಾಳು ಮಾಡಿಬಿಟ್ಟರು. ಹೊರಿಸಬೇಡ ಪೂರ್ವಿಕರ ತಪ್ಪುಗಳನ್ನು ನಮ್ಮ ಮೇಲೆ, ಉರಿ ಸಂಕಟದಲ್ಲಿರುವೆವು ತೋರೆಮಗೆ ಕರುಣೆಯ ನೀಗಲೇ. ಯಾಕಂದರೆ ಬೈಬಲಲ್ಲಿ ನಾವು ನೋಡ್ತೀವಿ, ಪ್ರಲಾಪಗಳ ಗ್ರಂಥದಲ್ಲಿ ನಮ್ಮ ಪೂರ್ವಿಕರು ದ್ರಾಕ್ಷಿ ಹಣ್ಣನ್ನು ತಿಂದರು, ಅದರ ಹುಳಿಯನ್ನು ನಾವು ಅನುಭವಿಸ್ತೀವಿ. ಅಂದರೆ ಅರ್ಥ ಏನು? ಅವರು ಮಾಡಿದ ತಪ್ಪುಗಳಿಗೆ ನಾವು ಶಿಕ್ಷೆ ಅನುಭವಿಸುತ್ತೇವೆ. ಯಾಕಂದರೆ ಪೂರ್ವಿಕರಿಂದ ಬಂದ ತಪ್ಪುಗಳ ಒಂದು ಹೊರೆ ನಮ್ಮ ಮೇಲೆ ಇದೆ ಎಂಬ ಭಾವನೆ ಅವರಲ್ಲಿತ್ತು. ಅದಕ್ಕೆ ಕೀರ್ತನಕಾರ ಹೇಳ್ತಾನೆ, ಹೊರಿಸಬೇಡ ಪೂರ್ವಿಕರ ತಪ್ಪುಗಳನ್ನು ನಮ್ಮ ಮೇಲೆ. ಅವರು ತಪ್ಪು ಮಾಡಿದಿರಬಹುದು, ಇವತ್ತು ನಾವು ನಿಮ್ಮ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ತೀವಿ. ಉರಿ ಸಂಕಟದಲ್ಲಿರುವೆವು ತೋರೆಮಗೆ ಕರುಣೆಯ ನೀಗಲೇ. ದೇವಾ ಮುಕ್ತಿದಾತ ನೆರವಾಗು ನಿನ್ನ ನಾಮ ಮಹಿಮೆಯ ನಿಮಿತ್ತ. ಪಾಪಗಳನ್ನು ಅಳಿಸಿ ನಮ್ಮನ್ನುದ್ಧರಿಸು ನಿನ್ನ ನಾಮದ ಪ್ರಯುಕ್ತ. ದೇವಾ ನೀನು ಮುಕ್ತಿದಾತ, ನೆರವಾಗು ನಿನ್ನ ನಾಮ ಮಹಿಮೆಯ ನಿಮಿತ್ತ. ಪಾಪಗಳನ್ನು ಅಳಿಸಿ ನಮ್ಮನ್ನುದ್ಧರಿಸು ನಿನ್ನ ನಾಮದ ಪ್ರಯುಕ್ತ. ಅವರು ಕೇಳ್ತಾರೆ, ಅವರ ದೇವರಲ್ಲಿ, ಯೇಸು ಎಲ್ಲಿ, ದೇವರಲ್ಲಿ ಅವರು ಯಾಕೆ ಕರುಣೆ ತೋರೋಲ್ಲ? ಅವರ ದೇವರಲ್ಲಿ ಎಂದು ಮ್ಲೇಚ್ಛರು ಆಡಿಕೊಳ್ಳುವುದೇಕೆ? ಯಾರು ಆಡಿಕೊಳ್ತಾರೆ ನೋಡಿ? ಇವತ್ತು ಅನೇಕರು ಕ್ರಿಸ್ತನನ್ನು ಹೀಯಾಳಿಸ್ತಾರೆ, ದೇವರನ್ನು ಹೀಯಾಳಿಸ್ತಾರೆ. ಹೀಯಾಳಿಸ್ಲಿ, ತೊಂದರೆ ಇಲ್ಲ. ದೇವರು ದೇವರೇ, ದೇವರಿಗೆ ಶಕ್ತಿ ಇದೆ. ಮನುಷ್ಯನ ಅಜ್ಞಾನದಲ್ಲಿ ಮನುಷ್ಯ ತಪ್ಪುಗಳನ್ನು ಮಾಡ್ತಾ ಇರ್ತಾನೆ. ಅವರ ದೇವರಲ್ಲಿ ಎಂದು ಮ್ಲೇಚ್ಛರು ಆಡಿಕೊಳ್ಳುವುದೇಕೆ? ಆಗಲಿ ಪ್ರತೀಕಾರ ನಿನ್ನ ಸೇವಕರ ರಕ್ತ ಸುರಿಸಿದವರಿಗೆ, ಆಗರ್ಥವಾಗುವುದವರಿಗೆ ಕಾಣಲಿ ಅದು ನಮ್ಮ ಕಣ್ಗಳಿಗೆ. ಏಕೆಂದರೆ ಅವರು ನಿನ್ನನ್ನು ಧಿಕ್ಕರಿಸುತ್ತಾರೆ, ತಿರಸ್ಕರಿಸುತ್ತಾರೆ, ನಿನಗೆ ವಿರೋಧ ಆಡ್ತಾರೆ. ಅವರಿಗೆ ಗೊತ್ತಿಲ್ಲ ನಿಮ್ಮಿಂದಲೇ ಅವರು ಸೃಷ್ಟಿಯಾದವರೆಂದು. ಆದರೆ ಆಗಲಿ ಪ್ರತೀಕಾರ ನಿನ್ನ ಸೇವಕರ ರಕ್ತ ಸುರಿಸಿದವರಿಗೆ, ಆಗರ್ಥವಾಗುವುದವರಿಗೆ ಕಾಣಲಿ ಅದು ನಮ್ಮ ಕಣ್ಗಳಿಗೆ. ಸೆರೆ ಹೋಗಿರುವವರ ನರಳಾಟಕ್ಕೆ ಕಿವಿಗೊಡು ನೀನು, ನಿನ್ನ ಶಕ್ತಿ ಕಾದಿಡಲಿ ಸಾವಿಗೀಡಾಗಿರುವ ಅವರನ್ನು. ಪ್ರಭು ನಿನ್ನನ್ನು ನಿಂದಿಸಿದ ಅನ್ಯ ಜನರ ಮೇಲೆ ಎರಗಲಿ ಏಳ್ಮಡಿ ದಂಡನೆ ಅವರ ಹೃದಯ ಮೇಲೆ. ನೋಡಿ, ಅವ್ರಿಗೂ ಕೂಡ ಅರ್ಥ ಆಗಬೇಕು ಆ ಕಷ್ಟಗಳು. ಸೆರೆ ಹೋಗಿರುವವರ ನರಳಾಟಕ್ಕೆ ಕಿವಿಗೊಡು ನೀನು. ಅನ್ಯಾಯವಾಗಿ ಸೆರೆ ಹೋಗಿದ್ದಾರೆ. ಇವತ್ತು ಮತಾಂತರ ಅಥವಾ ಇನ್ನೇನೋ ಆರೋಪಗಳನ್ನು ಹಾಕಿ ಅನ್ಯಾಯದಲ್ಲಿ ಎಷ್ಟೋ ಮಂದಿ ಹೋಗಿದ್ದಾರೆ. ಎಲ್ಲರೂ ಅಪರಾಧಿಗಳನ್ನ, ನಿರಪರಾಧಿಗಳು ಎಷ್ಟೋ ಮಂದಿ ಇರಬಹುದು. ನಿನ್ನ ಶಕ್ತಿ ಕಾದಿಡಲಿ ಸಾವಿಗೀಡಾಗಿರುವ ಅವರನ್ನು. ಪ್ರಭು ನಿನ್ನನ್ನು ನಿಂದಿಸಿದ ಅನ್ಯ ಜನರ ಮೇಲೆ ಎರಗಲಿ ಏಳುಮಡಿ ದಂಡನೆ ಅವರ ಎದೆಯ ಮೇಲೆ. ಆಗ ಸಲ್ಲಿಸುವೆವು ಸದಾಕಾಲ ಕೃತಜ್ಞತೆಯನ್ನು ನಿನಗೆ, ಸ್ಮರಿಸುವೆವು ನಿನ್ನ ಮಹಿಮೆಯನ್ನು ತಲಾಂತರದವರೆಗೆ. ಹೇ ದೇವ, ನಾವು ನಿನ್ನ ಪ್ರಜೆ, ನೀ ಪಾಲಿಸುವ ಮಂದೆ. ನೋಡಿ, ಕೊನೆ 13ನೇ ವಾಕ್ಯ ಏನು ಹೇಳುತ್ತೆ? ನೀವು ಮಾಡಿದ ಉಪಕಾರಗಳನ್ನು ನೆನೆಸುವೆವು, ಸಲ್ಲಿಸುವೆವು ನಿಮಗೆ ಕೃತಜ್ಞತೆಯನ್ನು. ಏಕೆಂದರೆ ನೀವು ನಮ್ಮನ್ನು ಕಾಪಾಡಿಯೇ ಕಾಪಾಡುತ್ತೀರಾ, ನೀವು ನಮ್ಮನ್ನು ಎಂದೂ ಕೈ ಬಿಡುವುದಿಲ್ಲ. ಸ್ಮರಿಸುವೆವು ನಿನ್ನ ಮಹಿಮೆಯನ್ನು ತಲಾಂತರದವರೆಗೆ. ಹೇ ದೇವ, ನಾವು ನಿನ್ನ ಪ್ರಜೆ, ನೀ ಪಾಲಿಸುವ ಮಂದೆ. ಕೀರ್ತನೆ 80 ಇಲ್ಲಿ ವಾಕ್ಯಗಳು 1ರಿಂದ 19 ವಾಕ್ಯಗಳಿವೆ. ಇದು ಇನ್ನೊಂದು ಪ್ರಾರ್ಥನೆ. ನಾವು 79ನೇ ಕೀರ್ತನೆ ನಾಡಿನ ಒಂದು ರಕ್ಷಣೆಗಾಗಿ ಮಾಡುವ ಪ್ರಾರ್ಥನೆ, ಬಿಡುಗಡೆಗಾಗಿ ಮಾಡುವ ಪ್ರಾರ್ಥನೆ. ಇದು ಇಸ್ರಾಯೇಲರ ಪುನರುದ್ಧಾರಕ್ಕಾಗಿ ಮಾಡುವ ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನು ನಾವು ಓದೋಣ.
ಕಿವಿಗೊಟ್ಟು ಆಲಿಸೋ ಇಸ್ರಾಯೇಲರ ಮೇಷಪಾಲನೆ, ಜೋಸೆಫನ ವಂಶಜರನ್ನು ಕುರಿಹಿಂಡಂತೆ ಕರೆತಂದವನೇ, ವಿರಾಜಿಸು ಕೆರೂಬಿಯರ ಮಧ್ಯೆ ಆಸೀನನಾದವನೇ, ಶೋಭಿಸು ಎಫ್ರಾಹಿಂ ಬೆನ್ಯಾಮೀನ್ ಮನಸ್ಸೆ ಕುಲಗಳ ಮುಂದೆ, ತೋರ್ಪಡಿಸು ನಿನ್ನ ಶೌರ್ಯವನ್ನು, ಬಂದು ಜಯಪ್ರದನಾಗು ನಮಗೆ. ಎಲೈ ದೇವನೇ, ಪುನರುದ್ಧಾರ ಮಾಡೆಮ್ಮನು, ಬೆಳಗಲಿ ನಿನ್ನ ಮುಖಕಾಂತಿ, ಪಡೆವೆವು ರಕ್ಷಣೆಯನು. ಸ್ವಾಮಿ ದೇವನೇ, ಸರ್ವಶಕ್ತನೇ, ಅದೆನಿತು ಕಾಲ ನೀ ಮುನಿದಿರುವೆ, ನಿನ್ನವರ ಮೊರೆಯನ್ನಾಲಿಸದಿರುವೆ. ರೋದನವನೇ ಅವರಿಗೆ ಅನ್ನವಾಗಿಸಿದೆ, ಹರಿಯುವ ಕಂಬನಿಯನೇ ಪಾನವಾಗಿಸಿದೆ. ನೆರೆಯವರಿಗೆ ನಮ್ಮನ್ನು ಕಲಹ ಕಾರಣವಾಗಿಸಿದೆ, ಶತ್ರುಗಳ ಅಪಹಾಸ್ಯಕ್ಕೆ ನಮ್ಮನ್ನು ಗುರಿಪಡಿಸಿದೆ. ಸರ್ವಶಕ್ತನಾದ ದೇವನೇ, ಉದ್ಧರಿಸೆಮ್ಮನು, ಬೆಳಗಲಿ ನಿನ್ನ ಮುಖ ಕಾಂತಿ, ಪಡೆವೆವು ರಕ್ಷಣೆಯನು. ಈಜಿಪ್ಟಿನಿಂದ ದ್ರಾಕ್ಷಾಲತೆಯೊಂದನ್ನು ನೀ ತಂದೆ, ಅನ್ಯ ಜನತೆಯನ್ನು ಹೊರದೂಡಿ ಅದನ್ನು ನಾಟಿ ಮಾಡಿದೆ, ಹದ ಮಾಡಿದೆ ಅದಕ್ಕೆ ಬೇಕಾದ ನೆಲವನ್ನೆಲ್ಲ, ಬೇರೂರಿ ಹಬ್ಬಿಕೊಂಡಿತದು ನಾಡಿನಲ್ಲೆಲ್ಲ. ಬೆಟ್ಟ ಗುಡ್ಡಗಳನಿದೋ ಕವಿದಿವೆ ಅದರ ಪುಡಿಗಳು, ದೇವದಾರು ಮರಗಳ ಮೇಲೆ ಹಬ್ಬಿವೆ ಬಳ್ಳಿಗಳು. ಹರಡಿವೆ ಅದರ ಕೊಂಬೆಗಳು ಸಮುದ್ರದವರೆಗೆ, ಬೆಳೆದಿವೆ ಆ ರೆಂಬೆಗಳು ಮಹಾನದಿಯವರೆಗೆ. ಕಿತ್ತು ಹಾಕಿದೆ ಏಕೆ ಅದರ ಬೇಲಿಯನು, ತರಿದು ಬಿಡುವವರಲ್ಲವೇ ದಾರಿಗರು ಅದನ್ನು. ನಾಶ ಮಾಡುವು ಅದನ್ನು ಕಾಡು ಹಂದಿಗಳು, ತಿಂದು ಹಾಕುವು ಅದನ್ನು ಅರಣ್ಯ ಮೃಗಗಳು. ಸರ್ವಶಕ್ತನಾದ ದೇವರೇ, ಮರಳಿ ಮುಖ ತೋರಿಸು, ಪರದಿಂದೀಕ್ಷಿಸಿ ಆ ದ್ರಾಕ್ಷಾಲತೆಯನ್ನು ಪರಾಮರಿಸು. ಕಾಪಾಡು ನಿನ್ನ ಬಲಗೈ ನೆಟ್ಟು ಸಾಕಿದ ಸಸಿಯನು, ಕಾದಿರಿಸು ನಿನಗೆಂದೇ ನೀ ಬೆಳೆಸಿದ ಬಳ್ಳಿಯನು. ಅದನ್ನು ಬೆರಣಿಯಂತೆ ಸುಟ್ಟು ಹಾಕಿದವರಾದರೋ ನಿನ್ನ ಕೋಪದೃಷ್ಟಿಯಿಂದಲೇ ನಾಶವಾಗುವರು. ಕೈ ಹಿಡಿದು ಕಾಪಾಡು ನಿನ್ನ ಬಲಗೈ ಉದ್ಧರಿಸಿದ ಪುರುಷನನು, ನಿನಗೆಂದೇ ನೀ ಸಾಕಿ ಬೆಳೆಸಿದ ವರಪುತ್ರನನು. ಆಗ ಬಿಟ್ಟಗಲುವುದಿಲ್ಲ ನಾವೆಂದೆಂದಿಗೂ ನಿನ್ನನು, ಪುನರ್ಜೀವಗೊಳಿಸು ಮಾಳ್ಪೆವು ನಿನ್ನ ನಾಮ ಸ್ಮರಣೆಯನು. ಸರ್ವಶಕ್ತನಾದ ದೇವನೇ, ಉದ್ಧರಿಸು ನಮ್ಮನು, ಬೆಳಗಲಿ ನಿನ್ನ ಮುಖಕಾಂತಿ, ಪಡೆವೆವು ರಕ್ಷಣೆಯನು. ಆತ್ಮೀಯ ಸಹೋದರ ಸಹೋದರಿಯರೇ, ಬಹಳ ಒಂದು ಸುಂದರವಾದ ಪ್ರಾರ್ಥನೆ, ಪುನರುದ್ಧಾರಕ್ಕಾಗಿ ಪ್ರಾರ್ಥನೆ. ನಮ್ಮ ಪುನರುದ್ಧಾರಕ್ಕಾಗಿಯೂ ನಾವು ಪ್ರಾರ್ಥಿಸಬಹುದು ಈ ಕೀರ್ತನೆಯ ಮೂಲಕ. ಅದಕ್ಕಾಗಿ ಕೀರ್ತನೆಗಳು ಎಂದಿಗೂ ಅದು ಪ್ರಸ್ತುತ. ಆ ಕೀರ್ತನೆಗಳನ್ನು ನಾವು ಪ್ರಾರ್ಥಿಸ್ತಕ್ಕದ್ದು. ಪ್ರಾರ್ಥಿಸುವಾಗ ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ನಾವು ಏನು ಅನುಭವಿಸುತ್ತೇವೋ ಅದನ್ನು ದೇವರಿಗೆ ಆ ಕೀರ್ತನೆಯ ಮೂಲಕ ನಾವು ಸಮರ್ಪಿಸತಕ್ಕದ್ದು. ಯಾವಾಗ ನಾವು ಸಮರ್ಪಿಸುತ್ತೇವೆ, ದೇವರು ನಮ್ಮ ಮೊರೆಯನ್ನು ಆಲಿಸುತ್ತಾರೆ. ಅದಕ್ಕಾಗಿ ಈ ಕೀರ್ತನೆ ಹೇಳಿದ, ಕಿವಿಗೊಟ್ಟು ಆಲಿಸೋ ಇಸ್ರಾಯೇಲರ ಮೇಷಪಾಲನೆ. ಇಸ್ರಾಯೇಲರ ಮೇಷಪಾಲ ಯಾರು? ದೇವರು, ಸರ್ವೇಶ್ವರ, ಸರ್ವಶಕ್ತ. ಜೋಸೆಫನ ವಂಶಜರನ್ನು ಕುರಿಹಿಂಡಂತೆ ಕರೆತಂದವನೇ. ಎಲ್ಲಿಂದ ಕರೆತಂದವನೇ? ಆ ಮರುಭೂಮಿಯಲ್ಲಿ, ಅರಣ್ಯದಲ್ಲಿ ಫರೋಹ ಅರಸನ ಕೈಯಿಂದ ಬಿಡಿಸಿದವನೇ. ವಿರಾಜಿಸು ಕೆರೂಬಿಯರ ಮಧ್ಯೆ ಆಸೀನನಾದವನೇ. ನೀವು ಕೆರೂಬಿಯರ ಮಧ್ಯೆ ಆಸೀನರಾಗಿದ್ದೀರಿ ದೇವರೇ. ಶೋಭಿಸು ಎಫ್ರಾಹಿಂ ಬೆನ್ಯಾಮೀನ್ ಮನಸ್ಸೆ ಕುಲಗಳ ಮುಂದೆ, ತೋರ್ಪಡಿಸು ನಿನ್ನ ಶೌರ್ಯವನ್ನು, ಬಂದು ಜಯಪ್ರದನಾಗು ನಮಗೆ ಜಯವನ್ನು ಕರುಣಿಸು. ಎಲೈ ದೇವನೇ, ಪುನರುದ್ಧಾರ ಮಾಡೆಮ್ಮನು, ಬೆಳಗಲಿ ನಿನ್ನ ಮುಖಕಾಂತಿ, ಪಡೆವೆವು ರಕ್ಷಣೆಯನು. ನೋಡಿ, ನಮ್ಮನ್ನು ಪುನರುದ್ಧಾರ ಮಾಡು. ನಾವು ನಿಮ್ಮಿಂದ ದೂರ ಸರಿದಿದ್ದೇವೆ, ನಿಮಗೆ ನಾವು ಮೋಸ ಮಾಡಿದ್ದೀವಿ, ವಂಚನೆ ಮಾಡಿದ್ದೀವಿ, ಹೃದಯ ಕಾಠಿಣ್ಯ ನಿಮಿತ್ತ ನೀವು ಸುಮ್ಮನಿದ್ದೀರಿ, ನೀವು ನಮ್ಮ ಸ್ವಾತಂತ್ರ್ಯವನ್ನು ಗೌರವಿಸುತ್ತೀರಿ. ಆದರೆ ಪುನರುದ್ಧಾರ ಮಾಡಿ ನಮ್ಮನ್ನು, ಬೆಳಗಲಿ ನಿನ್ನ ಮುಖ ಕಾಂತಿ, ಪಡೆವೆವು ರಕ್ಷಣೆಯನು. ಸ್ವಾಮಿ ದೇವನೇ, ಸರ್ವಶಕ್ತನೇ, ಅದೇನಿತು ಕಾಲ ನೀ ಮುನಿದಿರುವೆ, ನಿನ್ನವರ ಮೊರೆಯನ್ನು ಆಲಿಸದಿರುವೆ, ನೀನು ಸದಾ ಕೋಪಗೊಳ್ಳುವವನ? ಖಂಡಿತವಾಗಿಯೂ ಇಲ್ಲ. ಕೀರ್ತನೆ 103ರಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ, ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು, ನನ್ನ ಅಂತರಂಗವೇ ಭಜಿಸು ಆತನನು, ನೆನೆ ಆತನ ಪರಮ ಪಾವನ ನಾಮವನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು, ಮರೆಯದಿರು ಆತನ ಉಪಕಾರಗಳೊಂದನು, ಮನ್ನಿಸುವನಾತ ನನ್ನ ದೋಷಗಳನ್ನು.
ನೋಡಿ, ವಾಸಿ ಮಾಡುವನು ನನ್ನ ರೋಗಗಳನ್ನು. ಅಂದರೆ ಸದಾಕಾಲ ಕೋಪ ಇಟ್ಟುಕೊಳ್ಳುವ ದೇವರು ಅವರಲ್ಲ, ಅವರು ಮನ್ನಿಸುವ ದೇವರು, ಪ್ರೀತಿಸುವ ದೇವರು ಅವರಾಗಿದ್ದಾರೆ. ಅದಕ್ಕಾಗಿ ಸ್ವಾಮಿ ದೇವನೇ, ಸರ್ವಶಕ್ತನೇ, ಅದೇನಿತು ಕಾಲ ನೀ ಮುನಿದಿರುವೆ, ನಿನ್ನವರ ಮೊರೆಯನ್ನಾಲಿಸದಿರುವೆ. ರೋದನವನೇ ಅವರಿಗೆ ಅನ್ನವಾಗಿಸಿದೆ, ಹರಿಯುವ ಕಂಬನಿಯನ್ನೇ ಪಾನವಾಗಿಸಿದೆ. ಅಂದ್ರೆ ಏನಾಯ್ತು? ರೋದನ, ಅಳುವುದು. ನಾವು ಯಾವಾಗ ದೇವರನ್ನು ಆಲಿಸೋದು ನಾವು ಅಳ್ತೀವಿ. ಹರಿಯುವ ಕಂಬನಿ, ಸೊರಗಿ ಹೋಗಿದೆ ಜೀವ. ನೆರೆಯವರಿಗೆ ನಮ್ಮನ್ನು ಕಲಹ ಕಾರಣವಾಗಿಸಿದೆ, ಶತ್ರುಗಳ ಅಪಹಾಸ್ಯಕ್ಕೆ ನಮ್ಮನ್ನು ಗುರಿಪಡಿಸಿದೆ. ಸರ್ವಶಕ್ತನಾದ ದೇವನೇ ಉದ್ಧರಿಸೆಮ್ಮನು, ಬೆಳಗಲಿ ನಿನ್ನ ಮುಖ ಕಾಂತಿ ಪಡೆವೆವು ರಕ್ಷಣೆಯನು. ನಿನ್ನ ಮುಖದ ಕಾಂತಿ ನಮ್ಮ ಮೇಲೆ ಬಿದ್ದರೆ ಸಾಕು, ನಾವು ರಕ್ಷಣೆಯನ್ನು ಪಡೆಯುತ್ತೀವಿ. ಈಜಿಪ್ಟಿನಿಂದ ದ್ರಾಕ್ಷಾಲತೆಯೊಂದನ್ನು ನೀ ತಂದೆ, ಅನ್ಯ ಜನತೆಯನ್ನು ಹೊರದೂಡಿ ಅದನ್ನು ನಾಟಿ ಮಾಡಿದೆ. ಅಂದ್ರೆ ಅರ್ಥ ಏನು? ಇಸ್ರಾಯೇಲರನ್ನು ನೀನು ಹೊರಗಡೆ ತಂದೆ, ಅವರನ್ನು ನೀನು ನಾಟಿ ಮಾಡಿದೆ, ಅನ್ಯ ಜನರ ಮುಂದೆ ಅವರಿಗೆ ಜಯ ಕೊಟ್ಟೆ. ಹದ ಮಾಡಿದೆ, ಅದಕ್ಕೆ ಬೇಕಾದ ನೆಲವನ್ನೆಲ್ಲ ಬೇರೂರಿ ಹಬ್ಬಿಕೊಂಡಿತದು ನಾಡಿನಲ್ಲೆಲ್ಲ. ಬೆಟ್ಟ ಗುಡ್ಡಗಳನ್ನಿದೋ ಕವಿದಿವೆ, ಅದರ ಕೊಡಿಗಳು ದೇವದಾರು ಮರಗಳ ಮೇಲೆ ಹಬ್ಬಿವೆ. ಬಳ್ಳಿಗಳು ಹರಡಿವೆ, ಅದರ ಕೊಂಬೆಗಳು ಸಮುದ್ರದವರೆಗೆ ಬೆಳೆದಿವೆ. ಆ ರೆಂಬೆಗಳು ಮಹಾ ನದಿಯವರೆಗೆ. ಕಿತ್ತು ಹಾಕಿದೆ ಏಕೆ ಅದರ ಬೇಲಿಯನ್ನು, ತರಿದು ಬಿಡುವವರಲ್ಲದೆ ದಾರಿಗರು ಅದನ್ನು. ನಾಶ ಮಾಡುವು ಅದನ್ನು ಕಾಡು ಹಂದಿಗಳು, ತಿಂದು ಹಾಕುವು ಅದನ್ನು ಅರಣ್ಯ ಮೃಗಗಳು. ಸರ್ವಶಕ್ತನಾದ ದೇವರೇ, ಮರಳಿ ಪರದಿಂದೀಕ್ಷಿಸು, ಆ ದ್ರಾಕ್ಷಾಲತೆಯನ್ನು ಪರಾಮರಿಸು. ಅಂದರೆ ಏನು? ಇಸ್ರಾಯೇಲ್ ಜನರು ಅನುಭವಿಸುವ ಅನುಭವವನ್ನು ಈ ಕೀರ್ತನಕಾರ ಇದರಲ್ಲಿ ಬರೀತಾ ಇದ್ದಾನೆ. ನಮ್ಮನ್ನು ಪುನರುದ್ಧರಿಸು, ಏಕೆಂದರೆ ನೀನೇ ದ್ರಾಕ್ಷಾಲತೆಯನ್ನು ತಂದು ನಾಟಿ ಮಾಡಿದ್ಯಾ, ಅನ್ಯ ಜನರನ್ನು ದೂರ ಮಾಡಿದ್ಯಾ. ಇವತ್ತು ನಮಗೆ ಕೈ ಬಿಟ್ಟ ಅನುಭವ ಆಗ್ತಾ ಇದೆ. ಆ ಅನುಭವದಿಂದ ನಮ್ಮನ್ನು ಹೊರಗಡೆ ನಮ್ಮನ್ನು ಆಶೀರ್ವದಿಸು. ಹೀಗೆ ಈ ಬೆಟ್ಟ ಗುಡ್ಡಗಳು ಅಥವಾ ದೇವದಾರು ಇವುಗಳ ಕುರಿತು ಹೇಳ್ತಾರೆ. ಅಂದ್ರೆ ಇಸ್ರಾಯೇಲರನ್ನು ನೀನು ಆಶೀರ್ವದಿಸಿದೆ. ಆದರೆ ಈಗ ಸರ್ವಶಕ್ತನಾದ ದೇವರೇ, ವಾಕ್ಯ 14, ಮರಳಿ ಮುಖ ತೋರಿಸು, ನಮ್ಮನ್ನು ಮನ್ನಿಸು, ಪರದಿಂದ ಈಕ್ಷಿಸಿ ಆ ದ್ರಾಕ್ಷಾಲತೆಯನ್ನು ಪರಾಮರಿಸು. ಆ ದ್ರಾಕ್ಷಾಲತೆ ಅಂದ್ರೆ ಇಸ್ರಾಯೇಲ್ ಜನರನ್ನು ನಾಶ ಮಾಡೋದು ಬಿಡಬೇಡ. ಕಾಪಾಡು ನಿನ್ನ ಬಲಗೈ ನೆಟ್ಟು ಸಾಕಿದ ಸಸಿಯನ್ನು, ಕಾದಿರಿಸು ನಿನಗೆಂದೇ ನೀ ಬೆಳೆಸಿದ ಬಳ್ಳಿಯನು. ನೋಡಿ, ನೀನು ನೆಟ್ಟು ಸಾಕಿದ ಸಸಿ ಇಸ್ರಾಯೇಲ್ ಜನತೆ, ಅದನ್ನು ನೀನು ಕಾಪಾಡು. ಅದನ್ನು ಬೆರಣಿಯಂತೆ ಸುಟ್ಟು ಹಾಕಿದವರಾದರೋ ನಿನ್ನ ಕೋಪ ದೃಷ್ಟಿಯಿಂದಲೇ ನಾಶವಾಗುವರು. ಅದನ್ನು ಮುಟ್ಟಿದವರು ನಿನ್ನ ಕೋಪ ದೃಷ್ಟಿಯಿಂದಲೇ ನಾಶವಾಗುವರು. ಕೈ ಹಿಡಿದು ಕಾಪಾಡು ನಿನ್ನ ಬಲಗೈ ಉದ್ಧರಿಸಿದ ಪುರುಷನನು, ನಿನಗೆಂದೇ ನೀ ಸಾಕಿ ಬೆಳೆಸಿದ ವರಪುತ್ರನನು. ಆಗ ಬಿಟ್ಟಗಲುವುದಿಲ್ಲ ನಾವೆಂದೆಂದಿಗೂ ನಿನ್ನನ್ನು, ಪುನರ್ಜೀವಗೊಳಿಸು ಮಾಡ್ಪೆವು ನಿಮ್ಮ ಸ್ಮರಣೆಯನ್ನು. ನಿನ್ನ ನಾಮಸ್ಮರಣೆ ಮಾಡ್ತೀವಿ. ನಮಗೆ ಜೀವ ಕೊಡು, ನಮಗೆ ಆಶೀರ್ವಾದ ಕೊಡು, ನಮಗೆ ಅನುಗ್ರಹ ಕೊಡು, ನಮ್ಮಲ್ಲಿರೋ ಬಲಹೀನತೆಯನ್ನು ಮನ್ನಿಸು. ನಮಗಾದ ಈ ಒಂದು ಅನುಭವ, ನೀವು ನಮ್ಮನ್ನು ಬಿಟ್ಟಿರೋ, ಕೈ ಬಿಟ್ಟಿರೋ, ಖಂಡಿತವಾಗಿ ನಮ್ಮ ಕೈ ಬಿಡಬೇಡಿ ಸ್ವಾಮಿ. ಸರ್ವಶಕ್ತನಾದ ದೇವನೇ, ಉದ್ಧರಿಸು ನಮ್ಮನ್ನು, ಬೆಳಗಲಿ ನಿನ್ನ ಮುಖ ಕಾಂತಿ ಪಡೆವೆವು ರಕ್ಷಣೆಯನು. ನೋಡಿ, 3 ಸಾರಿ ನಾವು ಇಲ್ಲಿ ಓದ್ತೀವಿ. ಸರ್ವಶಕ್ತರಾದ ದೇವನೇ ಉದ್ಧರಿಸೆಮ್ಮನು, ಬೆಳಗಲಿ ನಿನ್ನ ಮುಖ ಕಾಂತಿ ಪಡೆವೆವು ರಕ್ಷಣೆಯನು. ಹೌದು, ಆತನ ಮುಖ ಕಾಂತಿ ನಮ್ಮ ಮೇಲೆ ಬೀಳಬೇಕು, ನಮ್ಮನ್ನು ಆತ ರಕ್ಷಿಸಬೇಕು. ಆತ ಶಿಕ್ಷಿಸುವ ದೇವರು ಅಲ್ಲ, ರಕ್ಷಿಸುವ ದೇವರು. ಪ್ರಭು ಯೇಸುವಿನ ಮೂಲಕ ನಮಗೆ ಆ ರಕ್ಷಣೆಯನ್ನು ಒದಗಿಸಿಕೊಟ್ಟಿದ್ದಾರೆ. 81ನೇ ಕೀರ್ತನೆ, ಇಲ್ಲಿ ಕೀರ್ತನೆ 1ರಿಂದ 16 ವಾಕ್ಯಗಳು ಇವೆ. ಇದೊಂದು ಹಬ್ಬದ ಹಾಡು. ಹಾಡಿರಿ ಶುಭ ಗೀತೆಯನ್ನು ಬಲಪ್ರದನಾದ ದೇವನಿಗೆ, ಮಾಡಿರಿ ಜಯ ಜಯಕಾರವನ್ನು ಯಾಕೋಬ ಕುಲದೇವನಿಗೆ. ಆರಂಭಿಸಿ ಸಂಗೀತವನ್ನು, ಬಾರಿಸಿ ಮೃದಂಗವನ್ನು, ನುಡಿಸಿರಿ ಮಧುರ ವೀಣೆಯನು ಸ್ವರಮಂಡಲವನು. ಊದಿರಿ ಕೊಂಬನು ಅಮಾವಾಸ್ಯೆಯಲ್ಲಿ, ಉತ್ಸವ ದಿನವಾದ ಪೂರ್ಣಿಮೆಯಲ್ಲಿ. ದೇವರಿತ್ತ ನಿಯಮವದು ಯಾಕೋಬ್ಯರಿಗೆ, ಕೊಟ್ಟ ಕಟ್ಟಳೆಯದು ಇಸ್ರಾಯೇಲರಿಗೆ. ಈಜಿಪ್ಟರಿಗೆದುರಾಗಿ ತೆರಳಿದಂದು ಜೋಸೆಫ್ಯರಿಗಾತ ವಿಧಿಸಿದಾಜ್ಞೆ ಅದು. ಅಪರಿಚಿತ ವಾಣಿಯೊಂದು ನುಡಿಯಿತಿ ಮಾತನು, ತಪ್ಪಿಸಿದೆ ನಾನು ಹೆಗಲ ಮೇಲೆ ನೀ ಹೊರೆ ಹೊರುವುದನ್ನು. ಬಿಡುಗಡೆ ಮಾಡಿದೆ ಗೂಡೆತ್ತುವ ಕೈಗಳನ್ನು, ಸಂಕಟದಲ್ಲಿ ಮೊರೆಯಿಟ್ಟಾಗ ವಿಮೋಚಿಸಿದೆ ನಿನ್ನನು. ಗುಡುಗುವ ಮೇಘದಿಂದ ಕೊಟ್ಟೆ ನಿನಗೆ ಸದುತ್ತರವನು, ಮೆರಿಬಾ ಪ್ರವಾಹಗಳ ಬಳಿ ಪರೀಕ್ಷಿಸಿದೆ ನಿನ್ನನು. ನನ್ನ ಜನರೇ ಕಿವಿಗೊಡಿ ನನ್ನ ಬುದ್ಧಿಮಾತಿಗೆ, ಹಾಗೆ ಮಾಡಿದರೆ ಇಸ್ರಾಯೇಲರೇ ಹಿತ ನಿಮಗೆ.
ಇರಬಾರದು ಅನ್ಯ ದೇವತೆಗಳು ನಿಮ್ಮಲ್ಲಿ, ಪರದೇವತೆಗಳ ಪೂಜೆ ಕೂಡದು ನಿಮ್ಮಲ್ಲಿ. ಈಜಿಪ್ಟಿನಿಂದ ನಿಮ್ಮನ್ನು ಕರೆತಂದ ಸ್ವಾಮಿ ದೇವನು ನಾನು. ತೆರೆಯಿರಿ ನಿಮ್ಮ ಬಾಯನ್ನು ತುಂಬಿಸಿ ತೃಪ್ತಿಪಡಿಸುವೆ ನಾನದನು. ಆದರೆ ಕೇಳಲಿಲ್ಲ ಜನತೆ ನನ್ನ ಮಾತುಗಳನ್ನು, ತೋರಲಿಲ್ಲ ಇಸ್ರಾಯೇಲರು ನನಗೆ ವಿಧೇಯತೆಯನ್ನು. ಎಂತಲೇ ಕೈ ಬಿಟ್ಟೆ ಅವರನ್ನು ಹಠಮಾರಿಗಳೆಂದು, ತಮಗಿಷ್ಟ ಬಂದಂತೆಯೇ ನಡೆದುಕೊಳ್ಳಲಿ ಎಂದು. ಉಳಿತಾಗಿರುತ್ತಿತ್ತು ನನ್ನ ಜನರು ನನಗೆ ಕಿವಿ ಕೊಟ್ಟಿದ್ದರೆ, ಮೇಲಾಗಿರುತ್ತಿತ್ತು ಇಸ್ರಾಯೇಲರು ನನ್ನ ಹಾದಿ ಹಿಡಿದಿದ್ದರೆ. ಅಡಗಿಸುತ್ತಿದ್ದೆ ಅವರ ಶತ್ರುಗಳನ್ನು ಸುಲಭವಾಗಿ, ಸದೆ ಬಡಿಯುತ್ತಿದ್ದೆ ಅವರ ವೈರಿಗಳನ್ನು ಸರಿಯಾಗಿ. ಮುದುರಿಕೊಳ್ಳುತ್ತಿದ್ದರಾ ಎದುರಾಳಿಗಳು ಅವರ ಮುಂದೆ, ಅಳಿಯದೆ ಉಳಿದುಕೊಳ್ಳುತ್ತಿತ್ತು ಅವರಿಗಾದ ದಂಡನೆ. ಮುಗಿವಿಲ್ಲದೆ ನಿಮಗಾದರೂ ಬಡಿಸುತ್ತಿದ್ದೆ, ಅತ್ಯುತ್ತಮ ಗೋಧಿಯನ್ನು ಉಣಿಸುತ್ತಿದ್ದೆ ನಿಮಗೆ ಬೆಟ್ಟದ ಜೇನುತುಪ್ಪವನು. ಅಂದರೆ ಇದೊಂದು ಬಲಪ್ರದನಾದ ದೇವರಿಗೆ ಹಾಡುವ ಗೀತೆ. ಈ ಗೀತೆಯಲ್ಲಿ ದೇವರ ಮಾತು ಇದೆ, ಹಾಗೂ ದೇವರಿಗೆ ವಿಧೇಯರಾಗಲು ನಾವು ಏನು ಮಾಡಬೇಕು ಅದರ ಕುರಿತು ಇದೆ. ಅಂದರೆ ಈ ಪ್ರಾರ್ಥನೆ ನಾವು ಮಾಡುವಾಗ ದೇವರು ನಮ್ಮ ಜೊತೆ ಮಾತಾಡ್ತಾರೆ, ಮತ್ತು ನಮ್ಮ ಆ ಕೋರಿಕೆಗಳನ್ನು, ಕೊರತೆಗಳನ್ನು ಅಥವಾ ವಿನಂತಿಗಳನ್ನು ನಾವು ದೇವರ ಮುಂದೆ ಇಡ್ತೀವಿ. ಯಾಕೆಂದರೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಆ ದೇವರಲ್ಲಿ ನಂಬಿಕೆ, ನಮಗೆ ವಿಶ್ವಾಸವಿದೆ. ಕೀರ್ತನೆಗಳು ನಮಗೆ ವಿಶ್ವಾಸದಲ್ಲಿ ಬೆಳೆಯಲು ಸಹಾಯ ಮಾಡ್ತವೆ. ನೋಡಿ ಏನು ಹೇಳ್ತದೆ, ಹಾಡಿರಿ ಶುಭ ಗೀತೆಯನ್ನು ಬಲಪ್ರದನಾದ ದೇವನಿಗೆ, ಮಾಡಿರಿ ಜಯ ಜಯಕಾರವನ್ನು ಯಾಕೋಬ ಕುಲ ದೇವನಿಗೆ. ಅಂದರೆ ನಮ್ಮ ಸರ್ವಶಕ್ತ, ಅಥವಾ ನಾವು ಯಹೋವ ದೇವರು ಅಂತ ಕರಿತೀವಿ, ಸರ್ವೇಶ್ವರ ಅಂತ ಕರಿತೀವಿ. ಆ ದೇವರಿಗೆ ನೀವು ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸಿರಿ. ಈಗ ನಮ್ಮ ಪರಮ ತ್ರಿತ್ವರು ಪಿತಾ, ಸುತ ಮತ್ತು ಪವಿತ್ರಾತ್ಮರಿಗೆ ನಾವು ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುವುದು. ಆರಂಭಿಸಿ ಸಂಗೀತವನ್ನು ಬಾರಿಸಿ, ಮೃದಂಗವನ್ನು ನುಡಿಸಿರಿ, ಮಧುರ ವೀಣೆಯನ್ನು ಸ್ವರಮಂಡಲವನ್ನು ಊದಿರಿ, ಕೊಂಬವನ್ನು ಅಮಾವಾಸ್ಯೆಯಲ್ಲಿ, ಉತ್ಸವ ದಿನವಾದ ಪೂರ್ಣಿಮೆಯಲ್ಲಿ. ಅಂದರೆ ದೇವರಿಗೆ ಸ್ತುತಿ ಆರಾಧನೆಯನ್ನು ಗೈಯಿರಿ. ಸ್ತುತಿಸು ಮನವೇ ಸ್ತುತಿಗಳ ಒಡೆಯನಿಗೆ, ದೇವ ಮಾಡಿದ ಉಪಕಾರವ ನೆನೆದು ಅನುದಿನವು ಸ್ತುತಿ ಮಾಡು. ಊದಿರಿ ಕೊಂಬನು ಅಂದರೆ ಏನು? ದೇವರಿಗೆ ತಾಳಗಳಿಂದ, ದಮ್ಮಡಿಗಳಿಂದ, ಅಥವಾ ಈ ನಾವು ವಿಶೇಷವಾಗಿ ಹಾಡುಗಳನ್ನು ಹಾಡ್ತೀವಿ, ಸ್ತುತಿ ಆರಾಧನೆ ಮಾಡ್ತೀವಿ, ದೇವರನ್ನು ನಾವು ಮಹಿಮೆ ಪಡಿಸುತ್ತೀವಿ. ದೇವರಿತ್ತ ನಿಯಮವಿದು ಯಾಕೋಬ್ಯರಿಗೆ. ಈ ನಿಯಮವನ್ನು ದೇವರೇ ಕೊಟ್ಟಿದ್ರು. ಕೊಟ್ಟ ಕಟ್ಟಳೆ ಅದು ಇಸ್ರಾಯೇಲರಿಗೆ. ಇದು ದೇವರು ಕೊಟ್ಟ ಕಟ್ಟಳೆ, ದೇವರನ್ನು ಸ್ತುತಿಸಲು, ಆರಾಧಿಸಲು, ಮಹಿಮೆ ಪಡಿಸಲು. ಈಜಿಪ್ಟಿಗೆ ಎದುರಾಗಿ ತೆರಳಿದಂದು ಜೋಸಫ್ಯರಿಗಾತ ವಿಧಿಸಿದಾಜ್ಞೆಯದು. ಯಾಕಂದ್ರೆ ಈಜಿಪ್ಟಿಗೆ ಎದುರಾಗಿ ತೆರಳಿದಾಗ ಇವರಿಗೆ ಕೊಟ್ಟ ಆಜ್ಞೆ, ಹೇಗೆ ನೀವು ಸ್ತುತಿ ಆರಾಧನೆಯನ್ನು ಸಲ್ಲಿಸತಕ್ಕದ್ದು. ಅಪರಿಚಿತ ವಾಣಿಯನ್ನು ನುಡಿಯಿತಿ ಈ ಮಾತನ್ನು. ಈ ಅಪರಿಚಿತ ವಾಣಿ ಯಾರು? ದೇವರ ವಾಣಿ. ಅದರಿಂದ ದೇವರ ವಾಣಿಯನ್ನು ನೀವು ಆಲಿಸಿದ್ದೇ ಆದರೆ, ಮಸ್ಸ ಮತ್ತು ಮೆರೀಬದಲ್ಲಿ ಅವರು ಹೃದಯವನ್ನು ಕಠಿಣ ಮಾಡಿದ ಹಾಗೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿ. ತಪ್ಪಿಸಿದೆ ನಾನು ಹೆಗಲ ಮೇಲೆ ನೀ ಹೊರೆ ಹೊರುವುದನ್ನು. ಅಂದರೆ ಇಸ್ರಾಯೇಲರಲ್ಲಿ ಅವರಿಗೆ ತುಂಬ ಕಠಿಣ ಯಾತನೆ ಸಿಗ್ತಾ ಇತ್ತು, ಕಷ್ಟ ಸಿಗ್ತಾ ಇತ್ತು. ಅದರಿಂದ ಎಲ್ಲ ನಾನು ಬಿಡುಗಡೆಗೊಳಿಸಿದೆ ಎಂದು ದೇವರು ಹೇಳ್ತಾರೆ. ಬಿಡುಗಡೆ ಮಾಡಿದೆ ಗೂಡೆತ್ತುವ ಕೈಗಳನ್ನು. ನೋಡಿ ಎಂಥ ಗೂಡುಗಳನ್ನು ಎತ್ತುವ ಕೈಗಳನ್ನು ಬಿಡುಗಡೆ ಮಾಡಿದೆ ಈಜಿಪ್ಟಿನ ದಾಸ್ಯತ್ವದಿಂದ, ಐಗುಪ್ತ್ಯರಿಂದ. ಸಂಕಟದಲ್ಲಿ ಮೊರೆ ಇಟ್ಟಾಗ ವಿಮೋಚಿಸಿದೆ. ನೀವೆಲ್ಲರೂ ಮೊರೆ ಇಟ್ಟಿರಿ, ನಾನು ನಿಮ್ಮನ್ನು ವಿಮೋಚಿಸಿದೆ. ಅವರು ನಮ್ಮನ್ನು ವಿಮೋಚಿಸುವ ದೇವರು. ಗುಡುಗುವ ಮೇಘದಿಂದ ಕೊಟ್ಟೆ ನಿನಗೆ ಸದುತ್ತರವನು. ಆ ಮೇಘದಿಂದ ಮೋಶೆ ಮಾತನಾಡುವಾಗ, ಮೋಶೆ ಬೆಟ್ಟದ ಮೇಲೆ ಹೋಗುವಾಗ ಆ ಬೆಟ್ಟ ಮೋಡದಿಂದ ಆವರಿಸಿ ದೇವರು ಮಾತನಾಡಿದರು, ಜನರು ಆರಾಧಿಸಿದರು. ಮೆರಿಬಾ ಪ್ರವಾಹಗಳ ಬಳಿ ಪರೀಕ್ಷಿಸಿದೆ ನಿನ್ನನ್ನು, ನಿಮ್ಮೆಲ್ಲರನ್ನು ನಾನು ಪರೀಕ್ಷಿಸಿದೆ. ನನ್ನ ಜನರೇ ಕಿವಿಗೊಡಿ ನನ್ನ ಬುದ್ಧಿ ಮಾತಿಗೆ, ಹಾಗೆ ಮಾಡಿದರೆ ಇಸ್ರಾಯೇಲರೇ ಹಿತ ನಿಮಗೆ. ಇವತ್ತು ನಾವು ದೇವರ ಮಾತಿಗೆ ಕಿವಿಗೊಟ್ಟರೆನಿತೋ ಒಳ್ಳೆಯದು ನಿಮಗೆ. ನೋಡಿ, ದೇವರ ಮಾತಿಗೆ ಕಿವಿಗೊಡೋಣ. ಅದಕ್ಕಾಗಿ ಕೀರ್ತನೆಗಳು, ಇದರ ವಾಕ್ಯಗಳಿಗೆ ನಾವು ಕಿವಿಗೊಡೋಣ. ನನ್ನ ಮಾತಿಗೆ, ನನ್ನ ಜನರೇ ಕಿವಿಗೊಡಿ ನನ್ನ ಬುದ್ಧಿ ಮಾತಿಗೆ, ಹಾಗೆ ಮಾಡಿದರೆ ಇಸ್ರಾಯೇಲರೇ ಹಿತ ನಿಮಗೆ. ಇರಬಾರದು ಅನ್ಯ ದೇವತೆಗಳು ನಿಮ್ಮಲ್ಲಿ, ಪರದೇವತೆಗಳ ಪೂಜೆ ಕೂಡದು ನಿಮ್ಮಲ್ಲಿ. ನೋಡಿ, ನಿಜವಾದ ಏಕದೇವರನ್ನು ಆರಾಧಿಸು. ಅಂದರೆ ಜೀವ ಪ್ರಾಣ ಶ್ವಾಸ ಕೊಟ್ಟ, ಎಲ್ಲವನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ಭಗವಂತ ಸರ್ವೇಶ್ವರ ಸರ್ವಶಕ್ತ ದೇವರನ್ನು, ಏಕೈಕ ದೇವರನ್ನು ಆರಾಧಿಸು. ಮತ್ತು ಇರಬಾರದು ಅನ್ಯ ದೇವತೆಗಳು. ಅಂದರೆ ಅದಕ್ಕೆ ಶಕ್ತಿ ಇಲ್ಲ.
ಪರದೇವತೆಗಳ ಪೂಜೆ ಕೂಡದು ನಿಮ್ಮಲ್ಲಿ, ನೀವು ಆರಿಸಲ್ಪಟ್ಟವರು, ನಿಮಗೆ ರಕ್ಷಣಾ ಯೋಜನೆ ತಿಳಿದಿದೆ. ಆದ್ದರಿಂದ ನೀವು ನಿಮ್ಮ ವಿಶ್ವಾಸವನ್ನು ಅರಿತು ಬಾಳತಕ್ಕದ್ದು. ಅವಿಶ್ವಾಸಿಗಳಾಗಿ ವಿಶ್ವಾಸವನ್ನು ಬಿಟ್ಟು ಹೋಗಬಾರದು. ಈಜಿಪ್ಟಿನಿಂದ ನಿಮ್ಮನ್ನು ಕರೆತಂದ ಸ್ವಾಮಿ ದೇವನು ನಾನು, ನಿಮ್ಮನ್ನು ಕರೆತಂದವನು ನಾನು. ಗುಲಾಮ್ 450 ವರುಷಗಳ ಕಾಲ ಗುಲಾಮದಲ್ಲಿದ್ದ ನಿಮ್ಮನ್ನು ಕರೆತಂದದ್ದು ನಾನು. ತೆರೆಯಿರಿ ನಿಮ್ಮ ಬಾಯನ್ನು ತುಂಬಿಸಿ ತೃಪ್ತಿಪಡಿಸುವೆ ನಾನದನು. ತೆರೆಯಿರಿ ನಿಮ್ಮ ಬಾಯನ್ನು. ಯಾವುದಕ್ಕೆ ತೆರೆಯಿರಿ? ಸ್ತುತಿ ಆರಾಧನೆ ಮಾಡಲು, ಪ್ರಾರ್ಥಿಸಲು ತೆರೆಯಿರಿ. ಅದಕ್ಕಾಗಿ ದೇವರಿಗೆ ನೀವು ನಿಮ್ಮ ಬಾಯಿಗಳನ್ನು ಪ್ರಾರ್ಥನೆಗೆ ತೆರೆಯಿರಿ, ಜಗಳ ಮಾಡಲಿಕ್ಕೆ ಅಲ್ಲ. ಯೋಹಾನ 7:37 ಹೇಳ್ತಾರೆ, ಬಾಯಾರಿದವರೇ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ಜೀವಜಲವನ್ನು ಕೊಡ್ತೀನಿ. ನೋಡಿ, ಆದರೆ ಕೇಳಲಿಲ್ಲ ಜನತೆ ನನ್ನ ಮಾತುಗಳನ್ನು. ಜನತೆ ನನ್ನ ಮಾತುಗಳನ್ನು ಕೇಳಲಿಲ್ಲ, ತೋರಲಿಲ್ಲ ಇಸ್ರಾಯೇಲರು ನನಗೆ ವಿಧೇಯತೆಯನು. ಎಂತಲೇ ಕೈಬಿಟ್ಟೆ ಅವರನ್ನು ಹಠಮಾರಿಗಳೆಂದು, ತಮಗಿಷ್ಟ ಬಂದಂತೆ ಕೊಳ್ಳಲಿ ಎಂದು. ಎಂತಲೇ ಕೈಬಿಟ್ಟೆ ಅವರನ್ನು ಹಠಮಾರಿಗಳೆಂದು, ತಮಗಿಷ್ಟ ಬಂದಂತೆಯೇ ನಡೆದುಕೊಳ್ಳಲಿ ಎಂದು. ಏನು ಮಾಡಿದೆ? ಅವ್ರು ನನ್ನ ಮಾತುಗಳು ಕೇಳಲಿಲ್ಲ. ಅನೇಕ ಬಾರಿ ನೋಡಿ, ಏನು ಮಾಡ್ತಾರೆ, ನಿಮ್ಮ ಕುಟುಂಬದಲ್ಲಿ ಗಂಡ ಇದ್ದಾನೆ ಅಂತ ಯೋಚನೆ ಮಾಡಿ, ಎಷ್ಟು ಹೇಳಿದ್ರು ಕೇಳೋಲ್ಲ. ಆಮೇಲೆ ಏನು ಮಾಡ್ತೀರಿ? ಕೊನೆಗೆ ಬಿಟ್ಬಿಡ್ತೀರಿ. ಮಗನೂ ಕೂಡ ಎಷ್ಟು ಹೇಳಿ ಸುಸ್ತಾಯ್ತು ಫಾದರ್, ಕೊನೆಗೆ ಬಿಟ್ಬಿಡ್ತೀವಿ. ಪ್ರೇಯರ್ ಮಾಡ್ತೀವಿ, ಪ್ರೇಯರ್ ಮಾಡೋದು ಅಂತ ಹೇಳೋಲ್ಲ. ಯಾಕಂದ್ರೆ ಅವ್ರು ಕೇಳದೆ ಕಠಿಣ ಹಠಮಾರಿಗಳಾದಾಗ, ಯಾವಾಗ ಒಂದಾದರೂ ದೇವರು ಅವರನ್ನು ಮುಟ್ತಾರೆ ಅಂತೇಳಿ ನಾವು ಸುಮ್ಮನೆ ಇರ್ತೀವಿ. ಕೇಳಲಿಲ್ಲ ಜನತೆ ನನ್ನ ಮಾತುಗಳನ್ನು, ತೋರಲಿಲ್ಲ ಇಸ್ರಾಯೇಲರು ನನಗೆ ವಿಧೇಯತೆಯನು. ಎಂತಲೇ ಕೈಬಿಟ್ಟೆ ಅವರನ್ನು ಹಠಮಾರಿಗಳೆಂದು, ತಮಗಿಷ್ಟ ಬಂದಂತೆ ನಡೆದುಕೊಳ್ಳಲಿ ಎಂದು. ಇವತ್ತು ದೇವರಿಂದ ದೂರ ಹೋದಾಗ, ನಮಗೆ ಇಷ್ಟ ಬಂದ ಹಾದಿಯಲ್ಲಿ ನಾವು ಜೀವಿಸಿದಾಗ ನಾವು ದೇವರ ಆಶೀರ್ವಾದವನ್ನು ಕಳ್ಕೊಳ್ತೀವಿ. ಒಳಿತಾಗಿರುತ್ತಿತ್ತು ನನ್ನ ಜನರು ನನಗೆ ಕಿವಿಗೊಟ್ಟಿದ್ದರೆ, ಮೇಲಾಗಿರುತ್ತಿತ್ತು ಇಸ್ರಾಯೇಲರು ನನ್ನ ಹಾದಿ ಹಿಡಿದಿದ್ದರೆ. ಅಡಗಿಸುತ್ತಿದ್ದೆ ಅವರ ಶತ್ರುಗಳನ್ನು ಸುಲಭವಾಗಿ, ಸದೆ ಬಡಿಯುತ್ತಿದ್ದೆ ಅವರ ವೈರಿಗಳನ್ನು ಸರಿಯಾಗಿ. ನೋಡಿ, ಒಳಿತಾಗಿರುತ್ತಿತ್ತು ನನ್ನ ಜನರು ನನ್ನ ಮಾತಿಗೆ ಕಿವಿಗೊಟ್ಟಿದ್ದರೆ, ಮೇಲಾಗಿರುತ್ತಿತ್ತು ನನ್ನ ಹಾದಿ. ಇವತ್ತು ನಾವು ದೇವರ ಹಾದಿ. ದೇವರ ಹಾದಿ ಯಾವ ಹಾದಿ? ಪ್ರೀತಿಯ ಹಾದಿ, ಸತ್ಯದ ಹಾದಿ, ಸಹನೆಯ ಹಾದಿ, ಶಾಂತಿ ಸಮಾಧಾನದ ಹಾದಿ, ಸೇವೆಯ ಹಾದಿ, ಪ್ರಾರ್ಥನೆಯ ಹಾದಿ, ದೀನತೆ ವಿನಯತೆಯ ಹಾದಿ. ಆ ಹಾದಿ ನಾವು ಹಿಡಿಯಬೇಕು. ಒಳಿತಾಗಿರುತ್ತಿತ್ತು ನನ್ನ ಜನರು ನನಗೆ ಕಿವಿಗೊಟ್ಟಿದ್ದರೆ, ಮೇಲಾಗಿರುತ್ತಿತ್ತು ಇಸ್ರಾಯೇಲರು ನನ್ನ ಹಾದಿ ಹಿಡಿದಿದ್ದರೆ. ಅಡಗಿಸುತ್ತಿದ್ದೆ ಅವರ ಶತ್ರುಗಳನ್ನು ಸುಲಭವಾಗಿ. ನಾವು ದೇವರಿಗೆ ವಿಧೇಯರಾದಾಗ ನಮ್ಮ ಶತ್ರುಗಳನ್ನು ದೇವರು ಅಡಗಿಸುತ್ತಾರೆ. ಸದೆ ಬಡಿಯುತ್ತಿದ್ದೆ ಅವರ ವೈರಿಗಳನ್ನು ಸರಿಯಾಗಿ. ಮುದುರಿಕೊಳ್ಳುತ್ತಿದ್ದರ ಎದುರಾಳಿಗಳು ಅವರ ಮುಂದೆ, ಅಳಿಯದೆ ಉಳಿದುಕೊಳ್ಳುತ್ತಿತ್ತು ಅವರಿಗಾದ ದಂಡನೆ ಮುಗಿವಿಲ್ಲದೆ. ನಿಮಗಾದರೂ ಬಡಿಸುತ್ತಿದ್ದೆ ಅತ್ಯುತ್ತಮ ಗೋಧಿಯನ್ನು, ಉಣಿಸುತ್ತಿದ್ದೆ ನಿಮಗೆ ಬೆಟ್ಟದ ಜೇನುತುಪ್ಪನು. ಅಂದರೆ ನನ್ನೊಟ್ಟಿಗೆ ಇರುವಾಗ ಎದುರಾಳಿಗಳನ್ನು ನಾನು ಸೋಲಿಸುತ್ತಿದ್ದೆ, ನಿಮಗೆ ದಂಡನೆ ಇಲ್ಲದಂತೆ ನಾನು ಕಾಪಾಡುತ್ತಿದ್ದೆ, ಅವರನ್ನು ನಾನು ಸದೆ ಬಡಿಯುತ್ತಿದ್ದೆ. ನಿಮಗಾದರೆ ಅತ್ಯುತ್ತಮ ಗೋಧಿಯನ್ನು ಬಡಿಸುತ್ತಿದ್ದೆ, ಉಣಿಸುತ್ತಿದ್ದೆ ನಿಮಗೆ ಜೇನುತುಪ್ಪವನ್ನು. ಅಂದರೆ ನನ್ನ ಜೊತೆಗೆ ನೀವಿರುವಾಗ ನಿಮಗೆ ಯಾವ ಕೊರತೆಯೂ ಇರುವುದಿಲ್ಲ. ನಮ್ಮ ದೇವರು ಕೊರತೆಗಳನ್ನು ನೀಗಿಸುವ ದೇವರು. ಹೊಸ ಹೊರತೆಗಳನ್ನು ನಮಗೆ ಅಂದರೆ ಜೀವಜಲವನ್ನು ನೀಡುವ ದೇವರು. ನಾವು ಪ್ರಾರ್ಥಿಸೋಣ. ಈ 3 ಕೀರ್ತನೆಗಳನ್ನು ಇವತ್ತು ಧ್ಯಾನಿಸಿದೆವು. ನಾಡಿನ ಬಿಡುಗಡೆಗಾಗಿ ಪ್ರಾರ್ಥನೆ, ಇಸ್ರಾಯೇಲರ ಪುನರುದ್ಧಾರಕ್ಕಾಗಿ ಪ್ರಾರ್ಥನೆ, ಹಬ್ಬದ ಹಾಡಿನ ಪ್ರಾರ್ಥನೆ. ದೇವ, ಈ ನಮ್ಮ ಪ್ರಾರ್ಥನೆಯನ್ನು ಆಲಿಸು. ನಮ್ಮ ಯಾತನೆಗಳನ್ನು ನಮ್ಮ ನಾಡಿಗಾಗಿ ಪ್ರಾರ್ಥಿಸ್ತೀವಿ, ನಮ್ಮ ಪುನರುದ್ಧಾರಕ್ಕಾಗಿ ಪ್ರಾರ್ಥಿಸ್ತೀವಿ, ಹಾಗೂ ನಮ್ಮನ್ನು ಶತ್ರುಗಳ ಪೀಡಿತದಿಂದ ರಕ್ಷಿಸುವುದಕ್ಕಾಗಿ, ದ್ವೇಷದಿಂದ ರಕ್ಷಿಸುವುದಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಇವತ್ತು ವಿಶೇಷವಾಗಿ ನಿಮ್ಮ ಈ ಪರಿಶುದ್ಧ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಈ 3 ಕೀರ್ತನೆಗಳನ್ನು ಧ್ಯಾನಿಸಲು ನಮಗೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ, ನಮ್ಮ ನಾಡಿಗಾಗಿಯೂ ನಾವು ಪ್ರಾರ್ಥಿಸುತ್ತೀವಿ. ಯಾರೂ ನಾಶವಾಗಬಾರದು. ಎಲ್ಲರೂ ದೇವರ ಪ್ರೀತಿ, ಶಾಂತಿ, ಸಮಾಧಾನ, ಸಹನೆ, ಸೇವೆ ಅನುಭವಿಸಬೇಕು. ಕರ್ತನೆ, ಅವರ ಮೇಲೆ ನಿಮ್ಮ ಕರುಣೆ, ಕೃಪೆ ಇಳಿದು ಬರಲಿ. ಎಲ್ಲ ಕೇಡುಗಳಿಂದ, ಮತಾಂಧ ಶಕ್ತಿಗಳಿಂದ ಅಥವಾ ಅಂಧಕಾರದಲ್ಲಿ ಇರುವವರ ಮನಸ್ಸುಗಳನ್ನು ಪರಿವರ್ತಿಸು, ಸ್ಪರ್ಶಿಸು ದೇವ. ಅವರನ್ನು ನಮ್ಮನ್ನು ಪುನರುದ್ಧರಿಸು. ನಮ್ಮಲ್ಲಿ ಅವಿಶ್ವಾಸವಿದೆ, ಬಲಹೀನತೆ ಇದೆ. ಅನೇಕ ಬಾರಿ ನಾವು ಅಹಂಕಾರಿ ಸ್ವಾರ್ಥಿಗಳಾಗಿ ಬಾಳಿದ್ದೀವಿ. ನಮ್ಮಲ್ಲಿರುವ ಕೊರತೆಗಳನ್ನು ಮನ್ನಿಸಿ ನಮ್ಮನ್ನು ಅಭಿಷೇಕಿಸು ಪ್ರಭುವೇ.
ಇದೋ ಇವತ್ತು ನಾವು ನಿಮ್ಮ ಜೊತೆಗೆ ಬಾಳಲು ನಿರ್ಧರಿಸುತ್ತೇವೆ. ಈ ಕೀರ್ತನೆಗಳ ಮೂಲಕ ನಮ್ಮ ಯಾತನೆಗಳು ನಿಮಗೆ ಒದಗಿಸುತ್ತೇವೆ, ಸಮರ್ಪಿಸುತ್ತೇವೆ. ನಿಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಅದ್ಭುತಗಳನ್ನು ಕರುಣಿಸಿರಿ ಯೇಸುವೆ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರ ಮೇಲೆ, ಸುವಾರ್ತೆಯನ್ನು ಆಲಿಸುತ್ತ ಪ್ರತಿಯೊಬ್ಬರ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬರಲಿ. ಅವರ ಮನಸ್ಸು, ಅವರ ದೇಹ, ಅವರ ಆತ್ಮ ಅಭಿಷೇಕವಾಗಲಿ. ಅವರಲ್ಲಿರುವ ಎಲ್ಲ ರೋಗ ರುಜಿನ ಪೀಡೆ ಪಿಚಾಚಿ ಶಕ್ತಿಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಈ ಹೊಸ ವರುಷ 2022 ಆಶೀರ್ವಾದದ ವರುಷವಾಗಿ, ಬರುವ ವರುಷಗಳು ಆಶೀರ್ವಾದದ ವರುಷಗಳಾಗಿ ಮಾರ್ಪಡಲಿ. ಎಲ್ಲ ಕೇಡುಗಳಿಂದ, ವ್ಯಾಧಿಗಳಿಂದ, ವೇದನೆಗಳಿಂದ, ಟೆನ್ಷನ್ಗಳಿಂದ, ಅಂಧಕಾರ ಶಕ್ತಿಗಳಿಂದ ಬಿಡುಗಡೆಗೊಳಿಸಿ ಸ್ವರ್ಗೀಯ ಜ್ಞಾನದಿಂದ ತುಂಬಿರಿ. ಅನಾರೋಗ್ಯದಲ್ಲಿರುವವರು, ಒಮ್ರಿಕಾನ್ ಅಥವಾ ವೈರಸ್ಗಳು, ಪಿಡುಗುಗಳು, ಸಾಂಕ್ರಾಮಿಕ ಪಿಡುಗುಗಳು, ಮಾರಣಾಂತಿಕ ಕಾಯಿಲೆಗಳು ಇರುವವರು ಯೇಸು ನಾಮದಲ್ಲಿ ಸೌಖ್ಯ ಹೊಂದಲಿ. 38 ವರ್ಷ ಕುರಿ ಬಾಗಿಲಿನ ಬಳಿ ಇದ್ದಾತನನ್ನು ಮುಟ್ಟಿದ ಯೇಸು, ಸತ್ತ ಲಾಸರನಿಗೆ ಜೀವ ಕೊಟ್ಟ ಯೇಸು, ಕುರುಡರ ಕಣ್ಣು, ಕಿವಿ ಆಲಿಸುವ ಶಕ್ತಿ ಕೊಟ್ಟ ಯೇಸು, ಆ ಯೇಸುವಿನ ಶಕ್ತಿ ಎಲ್ಲರಿಗೂ ಲಭಿಸಲಿ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್, ಬ್ಲೆಸ್ ದೆಮ್ ಲಾರ್ಡ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ ಘೋಷಿಸುತ್ತೇನೆ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೂಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆಮೇನ್. ದಿವ್ಯವಾಣಿ